ಪಿಟ್ಬುಲ್ ನಾಯಿಯೊಂದು ನಾಗರಹಾವಿನ ಮೇಲೆ ದಾಳಿ ಮಾಡಿ ಕೊಂದು ಹಾಕುವ ಮೂಲಕ ಮಗುವಿನ ಪ್ರಾಣ ರಕ್ಷಣೆ ಮಾಡಿದೆ. ಈ ಘಟನೆ ಉತ್ತರ ಪ್ರದೇಶದ ಝಾನ್ಸಿಯ ಶಿವಗಣೇಶ್ ಕಾಲೋನಿಯಲ್ಲಿ ನಡೆದಿದೆ. ಮನೆಯ ಕೆಲಸದಾಕೆಯ ಮಕ್ಕಳು ಹೂದೋಟದಲ್ಲಿ ಆಟವಾಡ್ತಾ ಇದ್ದಾಗ ನಾಗರಹಾವು ಕಾಣಿಸಿಕೊಂಡಿದೆ. ಈ ವೇಳೆ ಮಕ್ಕಳು ಜೋರಾಗಿ ಕಿರುಚಾಡುವ ಸದ್ದು ಕೇಳಿ ಇನ್ನೊಂದು ಬದಿಯಲ್ಲಿ ಕಟ್ಟಿ ಹಾಕಲಾಗಿದ್ದ ಜೆನ್ನಿ ಎಂಬ ಹೆಸರಿನ ಈ ಪಿಟ್ಬುಲ್ ಮಕ್ಕಳ ರಕ್ಷಣೆಗೆ ಧಾವಿಸಿದೆ. ಹಾವಿನ ದೃಷ್ಟಿಯನ್ನು ತನ್ನತ್ತ ಸೆಳೆದು ಹಾವನ್ನ ಕಚ್ಚಿ ಕೊಂದು ಹಾಕಿದೆ. ಈ ಹಿಂದೆಯೂ ಈ ಜೆನ್ನಿ ಹಲವು ಹಾವುಗಳನ್ನು ಕೊಂದು ಮನೆಯವರನ್ನು ರಕ್ಷಣೆ ಮಾಡಿರುವುದಾಗಿ ನಾಯಿಯ ಮಾಲೀಕ ಹೇಳಿದ್ದಾರೆ. ಹೊಲದ ಪಕ್ಕದಲ್ಲೇ ಮನೆ ಇರುವ ಕಾರಣ ಮಳೆಗಾಲದಲ್ಲಿ ಹಾವುಗಳು ಬರುತ್ತಿದ್ದು, ಈ ಬಾರಿ ಹೂದೋಟದಲ್ಲಿ ಹಾವು ಕಾಣಿಸಿಕೊಂಡಿದ್ದು ಕೆಲಸದಾಕೆಯ ಮಕ್ಕಳ ಜೀವ ಉಳಿಸಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ.